ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಧ್ಯಾನಿಸುತ್ತಾ ನಾವು ಇವತ್ತಿನ ದಿವಸವನ್ನು ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 14 ವಾಕ್ಯ 3ರಿಂದ 9 ತನಕ. ಯೇಸು ಸ್ವಾಮಿ ಬೆತಾನಿಯದಲ್ಲಿ ಕುಷ್ಠರೋಗಿ ಸಿಮೋನನ ಮನೆಯಲ್ಲಿದ್ದರು. ಅಲ್ಲಿ ಊಟಕ್ಕೆ ಕುಳಿತಿದ್ದಾಗ ಮಹಿಳೆಯೊಬ್ಬಳು ಅಮೃತಶಿಲೆಯ ಭರಣಿಯ ತುಂಬ ಅತ್ಯಮೂಲ್ಯವಾದ ಜಟಮಾಂಸಿ ಸುಗಂಧ ತೈಲವನ್ನು ತೆಗೆದುಕೊಂಡು ಬಂದು ಭರಣಿಯನ್ನು ಒಡೆದು ತೈಲವನ್ನು ಯೇಸು ಸ್ವಾಮಿಯ ತಲೆಯ ಮೇಲೆ ಸುರಿದಳು. ಅಲ್ಲಿದ್ದ ಕೆಲವರು ಇದನ್ನು ಕಂಡು ಸಿಟ್ಟಿನಿಂದ, ಈ ತೈಲವನ್ನು ಹೀಗೆ ವ್ಯರ್ಥ ಮಾಡುವುದೇಕೆ? ಇದನ್ನು 300 ಬೆಳ್ಳಿ ನಾಣ್ಯಗಳಿಗಿಂತ ಹೆಚ್ಚು ಬೆಲೆಗೆ ಮಾರಿ ಆ ಹಣವನ್ನು ಬಡವರಿಗೆ ಕೊಡಬಹುದಾಗಿತ್ತಲ್ಲವೇ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಆಕೆಯನ್ನು ನಿಂದಿಸಿದರು. ಅದಕ್ಕೆ ಯೇಸು, ಈಕೆಯನ್ನು ಸುಮ್ಮನೆ ಬಿಡಿ, ಕಿರುಕುಳ ಕೊಡಬೇಡಿ. ಈಕೆ ನನಗೊಂದು ಸತ್ಕಾರ್ಯವನ್ನೇ ಮಾಡಿದ್ದಾಳೆ. ಬಡಬಗ್ಗರು ನಿಮ್ಮ ಸಂಗಡ ಯಾವಾಗಲೂ ಇರ್ತಾರೆ, ಅವರಿಗೆ ಯಾವಾಗ ಬೇಕಾದರೂ ನೀವು ಸಹಾಯ ಮಾಡಬಹುದು. ಆದರೆ ನಾನು ನಿಮ್ಮ ಸಂಗಡ ಯಾವಾಗಲೂ ಇರುವುದಿಲ್ಲ. ತನ್ನಿಂದ ಏನು ಸಾಧ್ಯವೋ ಅದನ್ನು ಈಕೆ ಮಾಡಿದ್ದಾಳೆ. ನನ್ನ ದೇಹವನ್ನು ಮುಂಚಿತವಾಗಿಯೇ ಸುಗಂಧ ತೈಲದಿಂದ ಲೇಪಿಸಿ ಅದನ್ನು ಶವ ಸಂಸ್ಕಾರಕ್ಕಾಗಿ ಸಿದ್ಧಪಡಿಸಿದ್ದಾಳೆ. ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಶುಭ ಸಂದೇಶವನ್ನು ಪ್ರಕಟಿಸಲಾಗುವುದೋ ಅಲ್ಲೆಲ್ಲ ಈ ಸತ್ಕಾರ್ಯವನ್ನು ಈಕೆಯ ಸವಿನೆನಪಿಗಾಗಿ ಸಾರಲಾಗುವುದು, ಇದು ನಿಶ್ಚಯ ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಒಂದು ವಿಪರ್ಯಾಸದ ಸಂಗತಿ. ಆ ವಿಪರ್ಯಾಸ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಯಾವತ್ತೂ ಕೂಡ ಈ ಪ್ರಪಂಚದ ವೈಭವಗಳಿಗೆ ಬಲಿಯಾದವರಲ್ಲ. ಅದರಿಂದ ದೂರಕ್ಕೆ ಇರ್ತಿದ್ದಾರೆ ಅವರು ಯಾವಾಗಲೂ. ಯಾರ ಈ ಒಂದು ಉಡುಗೆ ತೊಡುಗೆ ಅಥವಾ ಕೊಡುಗೆಗಾಗಿ ಅವರು ಯಾವಾಗಲೂ ಕೂಡ ಬಲಿಯಾದವರಲ್ಲ. ಅದನ್ನು ಪಡ್ಕೊಂಡು ಯಾರ ಒಂದು ಮುಜುಗುರಕ್ಕೆ ಅಥವಾ ಇನ್ನೇನಾದರೂ ಅವರ ಆ ಒಂದು ಪ್ರಭಾವಕ್ಕೆ ಒಳಗಾದವರಲ್ಲ. ಜನರಿಂದ ಯಾವುದನ್ನು ಕೂಡ ಯಾವಾಗಲೂ ಕೂಡ ಪಡ್ಕೊಂಡವರಲ್ಲ, ಬದಲಾಗಿ ಯಾವಾಗಲೂ ಕೂಡ ಕೊಡ್ತಾ ಹೋದವರು. ಕುಷ್ಠರೋಗಿ ಸಿಮೋನನ ಮನೆಯಲ್ಲಿ ಯೇಸು ಸ್ವಾಮಿ ಊಟಕ್ಕೆ ಹೋಗಿದ್ದರು. ಯೇಸು ಸ್ವಾಮಿ ಎಲ್ಲರಲ್ಲಿ ಕೂಡ ಬೆರೆಯುತ್ತಿದ್ದರು. ಇತರ ಬೋಧಕರಾದ್ರೆ ಆ ಮನೆಗೆ ಖಂಡಿತವಾಗಿಯೂ ಹೋಗುತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಆತ ಕುಷ್ಠರೋಗಿ, ಅದಕ್ಕೋಸ್ಕರ ಆತನ ಮನೆಗೆ ಹೋದರೆ ತಾವು ಕೂಡ ಮಲಿನರಾಗುತ್ತೇವೆ ಎಂಬ ಒಂದು ಭಾವನೆ ಜನರಲ್ಲಿ ಇತ್ತು. ಅದಕ್ಕಾಗಿ ಇತರರು ಖಂಡಿತವಾಗಿಯೂ ಆ ಮನೆಗೆ ಹೋಗ್ತಿರ್ಲಿಲ್ಲ. ಯೇಸು ಸ್ವಾಮಿ ಹೋದರು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿಗೆ ಯಾವ ಮಲಿನತೆ ಕೂಡ ತಟ್ಟುವುದಿಲ್ಲ. ಅವರು ಪರಿಶುದ್ಧರು, ಇತರರನ್ನು ಕೂಡ ಪರಿಶುದ್ಧತೆಯನ್ನು ನೀಡುವವರಾಗಿದ್ದಾರೆ. ಅದಕ್ಕಾಗಿ ಅಲ್ಲಿಗೆ ಹೋದರು. ಇದು ಯಾವಾಗ ನಡೆಯಿತು ಪ್ರಿಯರೇ? ಇನ್ನೇನು ಕೆಲವು ದಿನಗಳು ಮಾತ್ರ ಉಳಿದಿದ್ದವು. ಏನು ಮಾಡಲಿಕ್ಕೆ? ಯೇಸು ಸ್ವಾಮಿಯನ್ನು ಹಿಡಿದು ಶಿಲುಬೆಗೇರಿಸಲಿಕ್ಕೆ. ನಾವು ಅದಕ್ಕಾಗಿ ನೋಡ್ತೇವೆ ಏನಂತ ಹೇಳಿದರೆ, ಈ ಮಾರ್ಕನು ಬರೆದ ಸುವಾರ್ತೆ ನಾವು 13ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ವಿಷಯಗಳನ್ನು ನೋಡ್ತೇವೆ. ಅಂಜೂರದ ಮರದಿಂದ ಪಾಠ, ನರಪುತ್ರನ ಪುನರಾಗಮನ, ಅಪೂರ್ವ ಸಂಕಷ್ಟಗಳು, ಅನಿರೀಕ್ಷಿತ ಆಗಮನ. ಇದೆಲ್ಲ ಏನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ,
ಈ ಪ್ರಪಂಚದ ಅಂತ್ಯಕಾಲವನ್ನು ತೋರಿಸಿಕೊಡ್ತವೆ. ಇಂಥ ಒಂದು ಬೋಧನೆಯನ್ನು ಮಾರ್ಕನು ಬರೆದ ಸುವಾರ್ತೆ 13ನೇ ವಾಕ್ಯದಲ್ಲಿ ನಾವು ಪುನಃ ಪುನಃ ಅದನ್ನು ನೋಡ್ತೇವೆ. ಯಾಕಾಗಿ ಯೇಸು ಸ್ವಾಮಿ ಅದನ್ನು ಹೇಳ್ತಾರಂತ ಹೇಳಿದರೆ, ಅವರ ಆ ಒಂದು ಮರಣ ಹತ್ತಿರಕ್ಕೆ ಆಗುತ್ತಿರುವಾಗ ಜನರಿಗೆ ಯೇಸು ಸ್ವಾಮಿ ಈ ಒಂದು ಬೋಧನೆಯನ್ನು ನೀಡಿದ್ದರು. ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಈ ಕುಷ್ಠರೋಗಿ ಸಿಮೋನನ ಮನೆಗೆ ಊಟಕ್ಕೆ ಹೋಗ್ತಾರೆ. ಅಲ್ಲಿ ನಡೆದಂಥ ಒಂದು ಘಟನೆ ಏನಂತ ಹೇಳಿದ್ರೆ, ಓರ್ವ ಮಹಿಳೆ ಬಂದು ತನ್ನಲ್ಲಿದ್ದಂಥ ಆ ಒಂದು ಜಟಮಾಂಸಿ ಬಾಟಲಿ, ಅದರಲ್ಲಿ ಇದ್ದಂತಹ ಭರಣಿ, ಅದರಲ್ಲಿದ್ದಂತಹ ಸುಗಂಧ ದ್ರವ್ಯ. ನಾವು ನೋಡ್ತೇವೆ ಕೆಲವು ಬಾರಿ ಈ ಒಳ್ಳೆಯ ಬೆಲೆ ಬಾಳುವಂಥ ವಸ್ತುಗಳನ್ನು, ಬೆಲೆ ಬಾಳುವಂತಹ ನೋಡ್ಲಿಕ್ಕೆ ಚಂದ ಇರುವಂತಹ ಆ ಒಂದು ಕಂಟೈನರ್ ವಸ್ತುವಿನಲ್ಲಿ ಹಾಕಿಡ್ತಾರೆ. ನೋಡುವಾಗಲೇ ತಿಳಿಯುತ್ತದೆ ಇದು ಬೆಲೆ ಬಾಳುವಂಥ ವಸ್ತು ಅಂತ ಹೇಳಿಕೊಂಡು. ಹೀಗೆ ಆ ಒಂದು ಬೆಲೆ ಬಾಳುವಂಥ ಸುಗಂಧ ದ್ರವ್ಯ ಅದನ್ನು ಸಾಮಾನ್ಯ ಒಂದು ಭರಣಿಯಲ್ಲಿ ಹಾಕಿಡುವುದಲ್ಲ, ಬದಲಾಗಿ ತುಂಬ ಬೆಲೆ ಬಾಳುವಂತಹ ಜಟಮಾಂಸಿ ಈ ಭರಣಿಯಲ್ಲಿ ಅದನ್ನು ಹಾಕಿಡಲಾಗಿತ್ತು. ಹೀಗೆ ಆ ಮಹಿಳೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಭರಣಿಯನ್ನು ಒಡೆದು ಆ ತೈಲವನ್ನು ಯೇಸು ಸ್ವಾಮಿಯ ತಲೆ ಮೇಲೆ ಸುರಿಯುತ್ತಾಳೆ. ಹೀಗೆ ಯಾಕೆ ಮಾಡ್ತಾಳೆ? ಯಾಕಂತ ಹೇಳಿದ್ರೆ, ಮೊದಲನೇದಾಗಿ ತೈಲ ಅದನ್ನು ತಲೆ ಮೇಲೆ ಸುರಿದಂತ ಹೇಳಿದ್ರೆ ಅವರನ್ನು ಗೌರವಿಸಿದ್ದು. ಯಾರು ನಮ್ಮ ಮನೆಗೆ ಬರ್ತಾರೆ, ತುಂಬ ತೈಲ ಸುರಿಬೇಕಂತಲ್ಲ, ಆದರೆ ಸ್ವಲ್ಪ ತೈಲವನ್ನು ತಲೆ ಮೇಲೆ ಹಾಕುದಂತ ಹೇಳಿದ್ರೆ ಅವರ ಸಂಪ್ರದಾಯದ ಪ್ರಕಾರ ಅದು ಒಂದು ಗೌರವಿಸುವಂತ ಒಂದು ಪದ್ಧತಿ. ಸುಗಂಧ ದ್ರವ್ಯವನ್ನು ಹಚ್ಚುದಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಒಂದು ಗೌರವ ಸಲ್ಲಿಸುವಂತ ಒಂದು ರೀತಿ. ಈ ಮಹಿಳೆ ಏನು ಮಾಡಿದಳು? ಸ್ವಲ್ಪ ಅಲ್ಲ, ಅಲ್ಲಿದ್ದಂತಹ ಸುಗಂಧ ದ್ರವ್ಯ ಅದೆಲ್ಲವನ್ನು ಯೇಸು ಸ್ವಾಮಿಯ ತಲೆ ಮೇಲೆ ಸುರಿದಳು. ಯಾಕೆ ಪ್ರಿಯರೇ? ಇಲ್ಲಿ ಉಂಟು ಈ ಒಂದು ವ್ಯತಿರಿಕ್ತ ರೀತಿಯ ಗುಟ್ಟಿನ ಅರ್ಥ. ಅದೇನಂತ ಹೇಳಿದ್ರೆ, ಆಕೆಯ ಹಿನ್ನೆಲೆ ಖಂಡಿತವಾಗಿಯೂ ಓರ್ವ ಕೆಟ್ಟ ನಡತೆಯ ಸ್ತ್ರೀ ಆಗಿರ್ಬೇಕು. ಅಲ್ಲಿದ್ದಂಥ ಜನರಿಗೆ ಸಿಟ್ಟು ಬಂತು. ಯಾಕಂತ ಹೇಳಿದ್ರೆ ಆ ತೈಲ ಖಂಡಿತವಾಗಿಯೂ ಬೆಲೆ ಬಾಳುವಂಥದ್ದು. ಅದಕ್ಕಿಂತಲೂ ಮಿಗಿಲಾಗಿ ಆ ಸ್ತ್ರೀ, ಮಹಿಳೆ ಅಲ್ಲಿ ಬಂದವಳು, ಅವಳು ಕೆಟ್ಟ ನಡತೆಯ ಸ್ತ್ರೀ. ಅದಕ್ಕಾಗಿ ಅಲ್ಲಿದ್ದಂಥ ಜನರಿಗೆ ತುಂಬ ಸಿಟ್ಟು ಕೂಡ ಬಂತು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಬೋಧಕರು, ಇತರರಿಗೆಲ್ಲರಿಗೂ ಕೂಡ ಅವರು ಮೇಲ್ಪಂಕ್ತಿ ಆಗಿದ್ದಾರೆ, ಇತರರಿಗೆ ಮಾದರಿಯಾಗಿದ್ದಾರೆ, ಅವರ ಬೋಧನೆ ಒಳ್ಳೆದುಂಟು, ದೇವರ ಪುತ್ರ ಅಂತ ಹೇಳ್ತಾರೆ, ಜನರ ಪಾಪಗಳನ್ನು ಕ್ಷಮಿಸ್ತಾರೆ. ಇಂಥದರಲ್ಲಿ ಈ ಓರ್ವ ಮಹಿಳೆ ಬಂದು ಯೇಸು ಸ್ವಾಮಿಯ ತಲೆ ಮೇಲೆ ತೈಲವನ್ನು ಸುರಿಯುತ್ತಿರುವಾಗ ಅಲ್ಲಿದ್ದಂಥ ಜನರಿಗೆ ತುಂಬ ಸಿಟ್ಟು ಬಂದಿರಬೇಕು. ಅದಕ್ಕಾಗಿ ಅವರು ಆ ವಿಷಯವನ್ನು ಹೇಳುವುದರ ಬದಲಿಗೆ ಇನ್ನೊಂದು ವಿಚಾರದ ಮುಖಾಂತರ ಅವರು ತಮ್ಮ ಸಿಟ್ಟನ್ನು ತೋಡಿಕೊಳ್ತಾರೆ. ಅದೇನಂತ ಹೇಳಿದ್ರೆ, ಈ ತೈಲವನ್ನು ಯಾಕೆ ಇಷ್ಟು ಚೆಲ್ಲಿ ನಷ್ಟ ಮಾಡಬೇಕಾಗಿತ್ತು? ಅದನ್ನು ಒಂದು ವೇಳೆ ಮಾರಿದರೆ ತುಂಬ ಹಣ ಬರ್ತಿತ್ತು, ಲಕ್ಷಗಟ್ಟಲೆ ಹಣ ಬರ್ತಿತ್ತು. ಆ ಹಣದಿಂದ ಎಲ್ಲಿಯಾದರೂ ಬಡಬಗ್ಗರಿಗೆ ಸಹಾಯ ಮಾಡಬಹುದಿತ್ತಲ್ವೇ? ಇದೊಂದು ನೆವನ ಮಾತ್ರ ಪ್ರಿಯರೇ. ನಿಜವಾದ ಒಂದು ಅರ್ಥ ಅಥವಾ ಗುಟ್ಟೇನಂತ ಹೇಳಿದ್ರೆ, ಈ ಒಂದು ಕೆಟ್ಟ ನಡತೆಯ ಸ್ತ್ರೀ ಯೇಸು ಸ್ವಾಮಿಯಲ್ಲಿ ಬಂದು ಈ ತೈಲವನ್ನು ಯಾಕೆ ಚೆಲ್ಲುತ್ತಾಳೆ, ಮತ್ತೆ ಇವರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ಅವರ ಸಿಟ್ಟು ಅದಾಗಿತ್ತು. ಸ್ತ್ರೀ ಹೇಗೂ ಮಹಿಳೆಯಗಳು ಕೆಟ್ಟ ಈ ನಡತೆಯ ಮಹಿಳೆ ಇರಬಹುದು, ಇರ್ಲಿ ಆಚೆ, ಆದರೆ ಪ್ರವಾದಿಯನ್ನು ಅವರು ಯಾಕೆ ಇದನ್ನು ಸಹಿಸಿಕೊಳ್ತಾರೆ? ಯಾಕೆ ಆಕೆಗೆ ಬುದ್ಧಿವಾದ ಹೇಳುವುದಿಲ್ಲ? ಈ ಮಾತನ್ನು ಅವರು ಯಾಕೆ ಹೇಳುವುದಿಲ್ಲ? ನೀನು ಬಂದು ಸುಮ್ಮನೆ ಈ ಬೆಲೆ ಬಾಳುವಂಥ ತೈಲವನ್ನು ನನ್ನ ತಲೆ ಮೇಲೆ ಸುರಿಸಿಕೊಂಡು ಯಾಕೆ ಹಾಳು ಮಾಡುತ್ತೀಯ, ವೇಸ್ಟ್ ಮಾಡುತ್ತೀಯ? ಅದರ ಬದಲಿಗೆ ನೀನು ಹೋಗಿ ಅದನ್ನು ಮಾರಿ ಬಂದ ಹಣದಿಂದ ಎಲ್ಲಿಯಾದರೂ ಬಡಬಗ್ಗರಿಗೆ ದಾನ ಕೊಟ್ಟಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಿನ್ನೇನಾದರೂ ಪುಣ್ಯ ಸಿಗ್ತಿತ್ತು. ನೀನು ನಿನ್ನ ಕೆಟ್ಟ ನಡತೆಯನ್ನು ಅದನ್ನು ಮರೆಮಾಚುವುದಕ್ಕೋಸ್ಕರ ಈ ತೈಲವನ್ನು ತಂದು ನನ್ನ ತಲೆ ಮೇಲೆ ಯಾಕೆ ಸುರಿಸ್ತೀಯ ಅಂತ ಯಾಕೆ ಯೇಸು ಸ್ವಾಮಿ ಹೇಳುವುದಿಲ್ಲ ಎಂಬ ಒಂದು ವಿಚಾರ ಈ ಜನರ ತಲೆಯಲ್ಲಿತ್ತು. ಅದನ್ನು ಅವರು ಈ ರೀತಿಯಾಗಿ ತೋಡಿಕೊಳ್ತಾರೆ. ಏನಂತ ಹೇಳಿದ್ರೆ, ಈ ತೈಲವನ್ನು ಮಾರಿ ಬೇಕಾದ ಬಂದಂಥ ಹಣದಲ್ಲಿ ಬಡಬಗ್ಗರಿಗೆ ಸಹಾಯ ಮಾಡಬಹುದಿತ್ತು. ಯೇಸು ಸ್ವಾಮಿ ಅವರಿಗೆ ನೀಡಿದಂಥ ಪ್ರತಿಕ್ರಿಯೆ ಬೇರೆನೇ ಇತ್ತು. ಪುನಃ ಯೇಸು ಸ್ವಾಮಿ ತೋರಿಸಿಕೊಡ್ತಾರೆ, ತನಗೆ ಉಳಿದಿರುವಂಥ ಸಮಯ ಇನ್ನು ಸ್ವಲ್ಪ ಸಮಯ. ಯೇಸು ಸ್ವಾಮಿಗೆ ಆ ಅಭ್ಯಂಗನ
ಬೇಕಾಗಿಲ್ಲ. ಯಾಕಂತ ಹೇಳಿದರೆ ದೇವರು ಯೇಸು ಸ್ವಾಮಿಯನ್ನು ಮೆಚ್ಚಿಕೊಂಡಿದ್ದರು. ಯೇಸು ಸ್ವಾಮಿ ಈ ಯೋರ್ದಾನ್ ನದಿಯಲ್ಲಿ ಸ್ನಾನವನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ದೇವರದನ್ನು ಅವರಿಗೆ ಹೇಳಿದ್ದರು, ಸಾಕದು. ಅದಕ್ಕಾಗಿ ಈ ಮಹಿಳೆ ಬಂದು ಅವರಿಗೆ ಈ ಒಂದು ಅಭ್ಯಂಜನ ಮಾಡಬೇಕಂತ ಅಗತ್ಯ ಇರಲಿಲ್ಲ. ಆದರೆ ಒಂದು ಮುಖ್ಯ ಸತ್ಯವನ್ನು ಯೇಸು ಸ್ವಾಮಿ ಜನರ ಮುಂದೆ ಇಡ್ತಾರೆ. ಅದೇನಂತ ಹೇಳಿದರೆ, ಈ ತೈಲಕ್ಕೆ ಎಷ್ಟೋ ಬೆಲೆ ಸಿಗ್ಬಹುದು, ಎಷ್ಟೋ ಬೆಲೆ ಸಿಗ್ಬಹುದು, ಅದನ್ನು ಮಾರಿ ಎಷ್ಟೋ ಬಡ ಜನರಿಗೆ ಊಟ ಕೊಡ್ಬೋದು. ಆದರೆ ಒಂದು ಸತ್ಯ ಅಲ್ಲಿ ಅಡಗಿದ್ದದ್ದನ್ನು ಯೇಸು ಸ್ವಾಮಿ ಜನರ ಮುಂದೆ ತೋರಿಸಿಕೊಡ್ತಾರೆ. ಆ ಸತ್ಯ ಏನಂತ ಹೇಳಿದರೆ, ಈ ಮಹಿಳೆ ಯಾವ ರೀತಿ ನೀವು ಯೋಚನೆ ಮಾಡ್ತೀರೋ, ಕೆಟ್ಟ ನಡತೆಯ ಮಹಿಳೆ ಅಂತ ಹೇಳಿಕೊಂಡು ನೋಡಿ, ಇವತ್ತು ಆಕೆ ಬಂದು ನನ್ನ ತಲೆಯ ಮೇಲೆ ಈ ತೈಲವನ್ನು ಸುರಿದಿದ್ದಾಳೆ, ಇನ್ನು ಮುಂದಕ್ಕೆ ಏನಾಗ್ತದೆ? ಅಲ್ಲಿದ್ದಂಥ ಜನರು ಅಷ್ಟ ತನಕ ಮಾತ್ರ ನೋಡಿದ್ದರು. ಯೇಸು ಸ್ವಾಮಿ ಅದಕ್ಕಿಂತ ಮುಂಚೆ ನೋಡ್ತಾರೆ, ಅದಕ್ಕಿಂತ ಮುಂದಕ್ಕೆ ನೋಡ್ತಾರೆ. ಇನ್ನು ಈ ಮಹಿಳೆ ತನ್ನ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ದೇವರ ಸಾಮ್ರಾಜ್ಯಕ್ಕೋಸ್ಕರ ತನ್ನನ್ನೇ ತಾನು ಬರಿದು ಮಾಡಿಕೊಳ್ತಾರೆ. ಈ ಒಂದು ಹಣದಿಂದ ಎಷ್ಟು ಹಣ ಬರ್ತಿತ್ತೋ, ಆದರೆ ಅದಕ್ಕಿಂತಲೂ ಜಾಸ್ತಿ ಬೆಲೆ ಬಾಳುವಂಥ ಒಂದು ಸೇವೆಯನ್ನು ದೇವರ ರಾಜ್ಯಕ್ಕಾಗಿ ಆಕೆ ಸಮರ್ಪಿಸುತ್ತಾಳೆ. ನಾವು ನೋಡ್ತೇವೆ, ದುಂದುಗಾರ ಮಗ ಅಷ್ಟೊಂದು ಆತನು ವೆಚ್ಚ ಮಾಡಿ ಅದನ್ನೆಲ್ಲ ಖರ್ಚು ಮಾಡಿ ಮತ್ತೆ ಕೊನೆಗೆ ಭಿಕ್ಷುಕನಾಗಿ ಮನೆಗೆ ಬಂದಾಗ ಆ ಅಪ್ಪ ಆತನನ್ನು ತಬ್ಬಿಕೊಂಡು ಎಲ್ಲವನ್ನು ಕ್ಷಮಿಸಿ ಔತಣ ಮಾಡ್ತಾರೆ. ಆತನನ್ನು ಓಡಿಸಬೇಕಿತ್ತು, ಆದರೆ ಅಪ್ಪ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಷಮಿಸ್ತಾರೆ. ಅದರ ಪರಿಣಾಮ ಏನಾಗ್ತದೆ? ಆ ಮಗ ಮತ್ತೆ ಮುಂದಕ್ಕೆ ತಪ್ಪು ದಾರಿಯಲ್ಲಿ ನಡೆಯಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಆತನು ಆ ತಂದೆಯ ಪ್ರೀತಿಯನ್ನು ಸವಿಯುತ್ತಾನೆ. ನಂತರ ಅದು ಮಾಡಲಿಕ್ಕೆ ಆತನಿಗೆ ಮನಸ್ಸು ಬರುವುದಿಲ್ಲ. ದೆವ್ವ ಹಿಡಿದಂಥ ಮನುಷ್ಯ, ಆ ದೆವ್ವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮನ್ನು ನೀನು ಆಜ್ಞಾಪಿಸು, ಇಲ್ಲಿ ಹತ್ತಿರದಲ್ಲಿರುವಂಥ ಹಂದಿಯ ಮಂದೆ ಒಳಗೆ ಹೋಗುವಂತೆ ಆಜ್ಞಾಪಿಸು. ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ದೆವ್ವಕ್ಕೆ ಹಂದಿಯ ಮಂದೆ ಒಳಗೆ ನುಗ್ಗಲಿಕ್ಕೆ ಆಜ್ಞೆ ಮಾಡಿದರು. ಎಲ್ಲ ಹಂದಿಗಳು, ಸರಿಸುಮಾರು 2000 ಹಂದಿಗಳು ಈ ಮೇಲಿಂದ ಕೆಳಕ್ಕೆ ಬಿದ್ದು ಸತ್ತು ಹೋತಾವು. ಎಷ್ಟು ಒಂದು ನಷ್ಟ ಆಯಿತು ಇಲ್ಲಿ ಪ್ರಿಯರೇ, ಎಷ್ಟು ನಷ್ಟ ಆಯಿತು. 2000 ಹಂದಿಗಳು, ಎಷ್ಟು ಲಕ್ಷಗಟ್ಟಲೆ ಹಣ ಹೋಯಿತು. ಆದರೆ ಅದರ ಇರುವಂಥ ಸತ್ಯ ಏನಂತ ಹೇಳಿದರೆ, ಆ ಹಂದಿಗಳಿಗೆ ಇರುವಂಥ ಬೆಲೆಗಿಂತಲೂ ಜಾಸ್ತಿ ದೆವ್ವ ಹಿಡಿದಂಥ ಮನುಷ್ಯ, ಆತನು ದೇವರಿಗೆ ತುಂಬ ಪ್ರಿಯನು. ದೇವರು ಹಂದಿಗಳನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಲಿಲ್ಲ, ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದಾರೆ ತನ್ನ ಸ್ವರೂಪದಲ್ಲಿ. ಅದಕ್ಕಾಗಿ ಹಂದಿಗಳು ನಾಶ ಆಗಿ ಹೋಗಲಿ, ಆದರೆ ಒಬ್ಬ ಮನುಷ್ಯನು ದೇವರ ಸಾಮ್ರಾಜ್ಯಕ್ಕೆ ಸಿಕ್ಕಿದನು. ತಪ್ಪಿ ಹೋದಂಥ ಮಗ ಪುನಃ ವಾಪಸ್ ಬಂದನು ಮನೆಗೆ. ಅದೇ ರೀತಿ ಈ ಅಬ್ರಹಾಮನ ಮಗಳು, ಯಾರು ಈ ಒಂದು ಭರಣಿಯನ್ನು ಒಡೆದು ತೈಲವನ್ನು ಯೇಸು ಸ್ವಾಮಿಯ ತಲೆ ಮೇಲೆ ಸುರಿದಳು, ಆಕೆ ಕೆಟ್ಟ ನಡತೆಯಾಳಾಗಿದ್ದಳು. ಸುಮ್ಮನೆ ಅಲ್ಲ, ಆಕೆ ಬಂದು ಆ ತೈಲವನ್ನು ಯೇಸು ಸ್ವಾಮಿಯ ತಲೆ ಮೇಲೆ ಸುರಿದದ್ದು. ಯಾಕಂತ ಹೇಳಿದರೆ ಆಕೆ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಳು. ಅದಕ್ಕಾಗಿ ಯೇಸು ಸ್ವಾಮಿ ಆಕೆಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಆ ಅವಕಾಶ ಏನಂತ ಹೇಳಿದರೆ, ಇನ್ನು ಮುಂದಕ್ಕೆ ಆಕೆ ಕೆಟ್ಟ ಜೀವನವನ್ನು ಬಿಟ್ಟು ಒಳ್ಳೆಯ ಜೀವನಕ್ಕೆ ಒಂದು ಅವಕಾಶವನ್ನು ನೀಡುತ್ತಾರೆ. ಇದನ್ನು ಬೇರೆ ಯಾರು ಮಾಡ್ತಾರೆ ಪ್ರಿಯರೇ? ಶಿಕ್ಷೆ ನೀಡ್ತಾರೆ, ಕೆಟ್ಟದನ್ನು ಮಾತನಾಡ್ತಾರೆ. ಅದರಿಂದ ಏನು ವಾಪಸ್ ಬರ್ತದೆ? ಉದ್ದೇಶ ಉಂಟು. ಏನಂತ ಹೇಳಿದರೆ, ನಾವು ಕೆಟ್ಟದ್ದು ಮಾತನಾಡಿದ್ದರಿಂದ ಅಥವಾ ಬೈಯುವುದರಿಂದ, ಶಿಕ್ಷೆ ನೀಡಿದ್ದರಿಂದ ಇನ್ನು ಮುಂದೆ ಆಕೆ ಹಾಗೆ ಮಾಡಬಾರ್ದು ಅಂತ ಹೇಳಿಕೊಂಡು, ಆತ ಹಾಗೆ ಮಾಡಬಾರ್ದು ಅಂತ ಹೇಳಿಕೊಂಡು. ಆದರೆ ಪ್ರತಿ ಸಲ ಅದು ಒಳ್ಳೆಯದೇ ಬರುತ್ತದೆ ಎಂಬುದೇನಿಲ್ಲ. ಏನಾಗ್ತದೆ ಅಂತ ಹೇಳಿದರೆ, ಆ ಕಷ್ಟ ಮತ್ತು ಶಿಕ್ಷೆ ಅನುಭವಿಸಿದಂಥ ಜನರು ಆ ಒಂದು ಕೆಟ್ಟ ಜೀವನದಲ್ಲಿ ಅವರು ಆಳವಾಗಿ ಊರಿ ಬಿಡ್ತಾರೆ. ತಾವು ಹೀಗೇನಂತ ಅವರು ಮುಂದಕ್ಕೆ ಸಾಕ್ತಾರೆ, ಕೆಟ್ಟತನದಲ್ಲಿಯೇ ಸಾಕ್ತಾರೆ ಅವರು. ಆದರೆ ಯೇಸು ಸ್ವಾಮಿ ಒಂದು ಹೊಸ ರೂಪವನ್ನು, ದಾರಿಯನ್ನು ಜನರಿಗೆ ತೋರಿಸಿಕೊಡ್ತಾರೆ. ಕೆಟ್ಟದನ್ನು ಮಾಡಿದವರಿಗೆ ಯಾವ ರೀತಿಯಲ್ಲಿ ನಾವು ಗೆಲ್ಲಬಹುದು ಅಂತ ಹೇಳಿಕೊಂಡು, ಕ್ಷಮಿಸುವ ಮುಖಾಂತರ ದೇವರು ಮನುಷ್ಯನಿಗೆ ನೀಡಿದಂಥ ದೊಡ್ಡ ಕೊಡುಗೆ, ಪ್ರೀತಿಯ ಇನ್ನೊಂದು ರೂಪ ಕ್ಷಮೆ. ಆ ಕ್ಷಮೆಯನ್ನು ದೇವರು ನೀಡುವ ಮೂಲಕ ಮನುಷ್ಯನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಇನ್ನು ಮುಂದಕ್ಕೆ ಇದನ್ನು ಮಾಡದೆ ಒಳ್ಳೆಯ ಜೀವನ ಮಾಡುವಂಥ ಜವಾಬ್ದಾರಿ ನಿನ್ನ ಮೇಲುಂಟು.
ತಪ್ಪು ಮಾಡ್ತೀಯಾ, ನೀನು ಜವಾಬ್ದಾರಿ. ಒಳ್ಳೆಯದನ್ನು ಮಾಡಲಿಕ್ಕೆ ನೀನು ನಿನ್ನ ಜೀವನವನ್ನು ಬದಲಾಯಿಸ್ತೀಯಾ, ನಿನಗೆ ಆಶೀರ್ವಾದ. ನಾವು ನೋಡ್ತೇವೆ ಪವಿತ್ರ ಧರ್ಮಸಭೆಯ ಚರಿತ್ರೆಯಲ್ಲಿ ಎಷ್ಟೋ ಪುಣ್ಯ ಪುರುಷರಿದ್ದಾರೆ. ಏನು ಹೇಳ್ತಾರೆ ಜಾಣರು? ಪ್ರತಿಯೊಬ್ಬ ಸಂತನ ಜೀವನದಲ್ಲಿ ಒಂದು ಹಿನ್ನೆಲೆ ಉಂಟು, ಇತಿಹಾಸ ಉಂಟು. ಪ್ರತಿಯೊಬ್ಬ ಪಾಪಿಯ ಜೀವನದಲ್ಲಿ ಒಂದು ಭರವಸೆ ಉಂಟು, ಆತನಿಗೊಂದು ಭರವಸೆ ಉಂಟು. ನಾವು ಎಷ್ಟೋ ಮಂದಿ ಪುಣ್ಯ ಪುರುಷರನ್ನು ನೋಡ್ತೇವೆ. ಅವರ ಜೀವನದಲ್ಲಿ ಒಂದಲ್ಲ ಇನ್ನೊಂದು ಸಮಯದಲ್ಲಿ ಅವರ ಜೀವನದಲ್ಲಿ ಅವರು ಕೆಟ್ಟವರಾಗಿದ್ದರು. ಪೌಲನು ಏನು ಮಾಡಿದ್ದನು? ಜನರನ್ನು ದಂಡಿಸ್ತಿದ್ದನು. ಯಾಕೆ? ಯೇಸು ಸ್ವಾಮಿಯ ಮೇಲೆ ಜನರು ನಂಬಿಕೆ ಇಡ್ತಾರೆಂಬ ಒಂದು ಉದ್ದೇಶದಿಂದ. ಸಂತ ಅಗುಸ್ತಿನ ಏನು ಮಾಡ್ತಿದ್ದನು? ಈ ಪ್ರಪಂಚದ ಭೋಗಗಳನ್ನು ಆತನು ಅನುಭವಿಸಿದನು. ಆದರೆ ಇವರಿಬ್ಬರು ಕೂಡ ಒಂದು ಸಲ ಬದಲಾದ ಮೇಲೆ ಅವರ ಜೀವನ ನೋಡಿ ಪ್ರಿಯರೇ, ಸಂಪೂರ್ಣವಾಗಿ ಅವರು ತಮ್ಮನ್ನೇ ತಾವು ದೇವರ ಸಾಮ್ರಾಜ್ಯಕ್ಕಾಗಿ ತೊಡಗಿಸಿಕೊಟ್ಟರು. ಇವತ್ತೇನಾಗಿದ್ದಾರೆ? ಸಂತ ಪೌಲರು ಶ್ರೇಷ್ಠ ಧರ್ಮದೂತರಾಗಿದ್ದಾರೆ. ಸಂತ ಪೇತ್ರನಿಗೆ ಸರಿಸಮಾನರಾಗಿದ್ದಾರೆ. ಸಂತ ಅಗುಸ್ತಿನ್ ಅವರು ಬರೆದಂಥ ಬರವಣಿಗೆ ಇವತ್ತು ಈ ಗುರುಮಠದಲ್ಲಿ ಗುರುಗಳಾಗಲಿಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅವರ ಒಂದು ಈ ತತ್ವಶಾಸ್ತ್ರವನ್ನು, ದೈವಶಾಸ್ತ್ರವನ್ನು ಬೋಧಿಸ್ತಾರೆ. ಯಾಕಂತ ಹೇಳಿದರೆ ಅವರ ಜೀವನದಲ್ಲಿ ಮಾಡಿದಂಥ ತಪ್ಪುಗಳನ್ನು ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅದನ್ನು ಅವರು ಮುಚ್ಚಿಡ್ಲಿಲ್ಲ. ಅವರು ಬಿಚ್ಚಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದರೆ, ಇನ್ನು ಮುಂದೆ ಯಾರು ಕೂಡ ಹೀಗೆ ಮಾಡಬಾರ್ದು, ನಾವು ತಪ್ಪು ಮಾಡಿದ್ದೇವೆ. ಅದಕ್ಕಾಗಿ ಅವರ ಜೀವನ ಅನೇಕ ಜನರಿಗೆ ಪ್ರೇರಣೆ ಆಗ್ತದೆ. ಹೀಗೇನೆ ಇನ್ನೆಷ್ಟೋ ಜನರಿದ್ದಾರೆ ಪವಿತ್ರ ಧರ್ಮ ಸಭೆಯ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಕೆಟ್ಟ ಜೀವನವನ್ನು ಮಾಡಿ ಪರಿವರ್ತನೆ ಆದವರು. ಅವರಿಗೆ ಒಂದು ಅವಕಾಶವನ್ನು ದೇವರು ಕೊಡ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಪರಿಚಯ ಮಾಡಿಕೊಟ್ಟಂಥ ದೇವರನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ, ಗಾಡ್ ಆಫ್ ಸೆಕೆಂಡ್ ಚಾನ್ಸ್. ದೇವರು ಇನ್ನೊಂದು ಅವಕಾಶವನ್ನು ನಮಗೆ ನೀಡುತ್ತಾರೆ. ಯೇಸು ಸ್ವಾಮಿ ನಮಗೆ ಪರಿಚಯ ಮಾಡಿಕೊಟ್ಟಂಥ ದೇವರು, ಅವರು ಎರಡನೇ ಅವಕಾಶದ ದೇವರು. ಆ ಎರಡನೇ ಅವಕಾಶ ಏನಂತ ಹೇಳಿದರೆ, ನಾವು ಒಂದು ತಪ್ಪು ಮಾಡಿದೆವು, ಇನ್ನೊಂದು ತಪ್ಪು ಮಾಡುವ ತನಕ ನಮಗೆ ಅವಕಾಶ ಉಂಟು. ಹಾಗಲ್ಲ, ಎಷ್ಟು ಸಲ ನಾವು ತಪ್ಪು ಮಾಡ್ತೇವೆ ಅಷ್ಟು ಸಲ ದೇವರು ನಮ್ಮನ್ನು ಕ್ಷಮಿಸ್ತಾರೆ ಪ್ರಿಯರೇ. ಇದು ದೇವರು ನಮಗೆ ಕೊಡುವಂಥ ದೊಡ್ಡ ಕೊಡುಗೆ. ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಾಗ ನಮಗೆ ತೋರಿಸಿಕೊಟ್ಟಂಥದ್ದು. ಅದಕ್ಕಾಗಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಈಕೆಯನ್ನು ನೀವು ಸುಮ್ಮನೆ ಕಿರುಕುಳ ಕೊಡಬೇಡಿ. ಏನಾಗ್ತದೆ? ಕಿರುಕುಳ ಕೊಟ್ಟೆ ಈ ಜನರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಕೆಟ್ಟವರಾಗಿದ್ದಾರೆ, ಅಡ್ಡದಾರಿಯನ್ನು ನಡೆದಿದ್ದಾರೆ, ಕೆಟ್ಟತನದಲ್ಲಿ ಜೀವಿಸಿದ್ದಾರೆ. ಅಲ್ಲಿದ್ದಂಥ ಎಷ್ಟು ಜನರು ಆಕೆಯೊಂದಿಗೆ ಕೆಟ್ಟತನವನ್ನು ಮಾಡಲಿಲ್ಲ, ಅದು ಯಾರು ಮಾತನಾಡೋದಿಲ್ಲ. ಆದರೆ ತಪ್ಪು ಮಾಡಿದಂಥ ಮಹಿಳೆ ಹತ್ರ ಎಲ್ಲರೂ ಕೂಡ ಬೆರಳು ತೋರಿಸ್ತಾರೆ. ಆದರೆ ಆಕೆಯೊಂದಿಗೆ ಎಷ್ಟು ಜನರು ತಪ್ಪು ಮಾಡಲಿಲ್ಲ ಯಾರು ಕೂಡ ಹೇಳಲ್ಲ. ಯೇಸು ಸ್ವಾಮಿ ಈ ಒಂದು ವ್ಯಕ್ತಿಯ ಜೀವನದ ಇನ್ನೊಂದು ಕೋನವನ್ನು ನೋಡಿದ್ದಾರೆ. ಅದಕ್ಕಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಂತಹ ವ್ಯಕ್ತಿಗಳನ್ನು ಜಯಿಸುವುದು ಹೇಗೆ ಅಂತ ಹೇಳಿದರೆ, ಶಿಕ್ಷೆ ನೀಡುವ ಮುಖಾಂತರ ಅಲ್ಲ, ಬದಲಾಗಿ ಕ್ಷಮೆ ನೀಡುವ ಮುಖಾಂತರ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಬೇಡ ಕಿರುಕುಳ ಕೊಡಬೇಡಿ. ಬಡವರು ಯಾವಾಗಲೂ ಇರ್ತಾರೆ, ಬಡವರು ಯಾವಾಗಲೂ ಇರ್ತಾರೆ, ಪ್ರಪಂಚದ ಕೊನೆ ತನಕ ಇರ್ತಾರೆ. ನೀವು ಮಾಡಿ ಅವರಿಗೆ ಒಳ್ಳೆಯದನ್ನು, ಬೇಡ ಅಂತ ಹೇಳಲ್ಲ. ಆದರೆ ಈ ಒಂದು ಮಹಿಳೆ ಈಗ ಏನು ಪಶ್ಚಾತ್ತಾಪ ಪಟ್ಟುಕೊಂಡು ಇಲ್ಲಿಗೆ ಬಂದಿದ್ದಾಳೆ, ಮತ್ತೆ ಒಂದು ಜೀವನವನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆಕೆಗೆ ನೀವು ಕಿರುಕುಳ ಕೊಟ್ಟು ಹಿಂದಕ್ಕೆ ಕಳುಹಿಸಿ ಪುನಃ ಅವಳು ಅದೇ ರೀತಿಯಲ್ಲಿ ಜೀವನ ಮಾಡುವಂತೆ ಅವಳಿಗೆ ಕಷ್ಟದಲ್ಲಿ ಸಿಲುಕಿ ಹಾಕಿಸಿಕೊಳ್ಳಬೇಡಿ. ಬೇಡ ಅಂತ ಹೇಳಿಕೊಂಡು ಯೇಸು ಸ್ವಾಮಿ ಹೇಳ್ತಾರೆ, ನೀವು ಕಿರುಕುಳ ಕೊಡಬೇಡಿ. ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಅವರು ಶಿಲುಬೆಯಲ್ಲಿ ಸಾಯಲಿಕ್ಕೆ ಇನ್ನೂ ಜಾಸ್ತಿ ಸಮಯ ಇಲ್ಲ. ಇಂತಹ ಸಮಯದಲ್ಲಿ ಕೂಡ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದರೆ, ತಪ್ಪಿ ಹೋದ ಜನರನ್ನು ಸರಿದಾರಿಗೆ ತರಲಿಕ್ಕೆ ಅವರು ಕೊನೆಯ ಕ್ಷಣ ತನಕ ಆ ಒಂದು ಪ್ರಯತ್ನ ಮಾಡೋದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಪ್ರಪಂಚಕ್ಕೆ ಬಂದಾಗ ಯಾರಿಗೆ ಏನನ್ನು ಕೂಡ ಕೆಡುಕು ಬಯಸಲಿಲ್ಲ, ಕೊನೆಯ ತನಕ. ಇದು ಮಾತ್ರ ಅಲ್ಲ ಪ್ರಿಯರೇ, ನಾವು ಮುಂದಕ್ಕೆ ನೋಡ್ತೇವೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ನರಳುತ್ತಿರುವಾಗ ಅಲ್ಲಿ ಒಬ್ಬ ಕಳ್ಳ ಹೇಳ್ತಾನೆ, ಯೇಸು ಸ್ವಾಮಿಯೇ, ನೀವು ನನ್ನನ್ನು ಸ್ಮರಿಸಿ ದೇವರ ಸಾಮ್ರಾಜ್ಯಕ್ಕೆ ಹೋಗುತ್ತಿರುವಾಗ ಕೊನೆಯ ಕ್ಷಣದಲ್ಲಿ, ಆ ಸಮಯದಲ್ಲಿ ಯೇಸು ಸ್ವಾಮಿ ನರಳುತ್ತಿದ್ದರು. ಆ ಒಂದು 3 ಮೊಳೆಯಲ್ಲಿ ಆ ಮರದ ಮೇಲೆ ಅವರು ಜಡಿಯಲ್ಪಟ್ಟು ಕಷ್ಟಪಡುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಕೂಡ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ, ಇವತ್ತು ನೀನು ನನ್ನ ಜೊತೆ ಪರಂಧಾಮದಲ್ಲಿ ಇರುವೆ ಅಂತ ಒಂದು
ಆಶ್ವಾಸನವನ್ನು ನೀಡುತ್ತಾರೆ. ನಮ್ಮ ವಿಮೋಚಕರಾದಂಥ ಯೇಸು ಸ್ವಾಮಿ ಅವರ ಹಿರಿತನ ಇದು. ಅವರಿಗೆ ಶಕ್ತಿ ಇದ್ದರೂ ಕೂಡ ಅವರು ಕಷ್ಟದಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಶಿಕ್ಷೆ ನೀಡಬಹುದಿತ್ತು, ಆದರೆ ಅವರು ಶಿಕ್ಷೆಯನ್ನು ನೀಡಲಿಕ್ಕೆ ಬಂದವರಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಷಮೆ ನೀಡ್ತಾರೆ. ಕೊನೆಯ ತನಕ ತಾನು ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರಿಗೆ ಸ್ವರ್ಗಲೋಕವನ್ನು ಅವರು ನೀಡುತ್ತಾರೆ, ಆ ಆಶ್ವಾಸನೆ ನೀಡುತ್ತಾರೆ. ಇಂತಹ ವಿಮೋಚಕರನ್ನು ಪಡೆದವರು ನಾವು ನಿಜವಾಗಿ ಧನ್ಯರು. ದೇವರ ಕುಮಾರ ಈ ಭೂಲೋಕಕ್ಕೆ ಬಂದು ದೇವರ ನಿಜವಾದ ಪರಿಚಯವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಕೂಡ ಭಯ ಹುಟ್ಟಿಸುವಂಥ ದೇವರ ಒಂದು ಸ್ವಭಾವವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಭಯದ ಮೂಲಕ ಜನರನ್ನು ಶಿಕ್ಷೆ ನೀಡುವ ಮೂಲಕ ಸರಿದಾರಿಗೆ ತರಲಿಕ್ಕೆ. ಆದರೆ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಾಗ ತೋರಿಸಿಕೊಟ್ಟಂಥ ದಾರಿ ಉನ್ನತವಾದಂತು. ಅಂತಹ ದಾರಿ ಬೇರೆ ಯಾರು ಕೂಡ ತೋರಿಸಿಕೊಡ್ಲಿಲ್ಲ. ಕ್ಷಮೆಯ ಮೂಲಕ ದೇವರು ಜನರನ್ನು ಪ್ರೀತಿಸ್ತಾರೆ, ಅವರನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಈ ಸಮಯದಲ್ಲಿ ಇದೇ ಸ್ವಾಮಿಯ ಹಿಂಬಾಲಕರಾಗಲಿಕ್ಕೆ ನಮ್ಮನ್ನು ಕರೆದಿದ್ದಾರೆ. ನಾವು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುವ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ನಾವ್ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಬೆರಳು ತೋರಿಸುವುದು ಬೇಡ. ತಪ್ಪು ಮಾಡಿದವರಿಗೆ ನಮ್ಮಲ್ಲಿ ಬೇಕಾದಷ್ಟು ತಪ್ಪುಗಳು ಇವೆ. ಅದಕ್ಕಾಗಿ ನಾವು ಈ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟು ಸರಿಯಾದ ದಾರಿಯಲ್ಲಿ ನಡೆಯಲಿಕ್ಕೆ ನಮಗೆ ಒಂದು ಸಹಕಾರ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥಿಸುವ. ಸರ್ವಶಕ್ತ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಜನರಿಗೆ ತಮ್ಮ ತಪ್ಪು ಜೀವನದಿಂದ ಸರಿಯಾದ ದಾರಿಗೆ ಬರಲಿಕ್ಕೆ ಅನೇಕ ಅವಕಾಶಗಳನ್ನು ಕೊಟ್ಟರು ಮತ್ತು ನಿಮ್ಮ ಸ್ವಭಾವವನ್ನು, ಪ್ರೀತಿ ಸ್ವಭಾವವನ್ನು, ಕ್ಷಮಿಸುವ ಆ ಕೊಡುಗೆಯನ್ನು ಕೂಡ ತೋರಿಸಿಕೊಟ್ಟರು. ನಾವು ನಿಮ್ಮ ಮಕ್ಕಳಾಗಿದ್ದೇವೆ ತಂದೆ. ನಿಮ್ಮ ಪುತ್ರರು ನಮಗೆ ನಿಮ್ಮ ಸ್ವಭಾವವನ್ನು ತೋರಿಸಿಕೊಟ್ಟಿದ್ದಾರೆ, ನಿಮ್ಮ ಪ್ರೀತಿಯನ್ನು ತೋರಿಸಿಕೊಟ್ಟಿದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿ ಪ್ರೀತಿಯನ್ನು ನಾವು ಜೀವಿಸಲು ಬೇಕಾದಾಗೆ ನಮಗೆ ಬೇಕಾದಂಥ ಆಶೀರ್ವಾದವನ್ನು ನೀಡಿರಿ. ಅಷ್ಟು ಮಾತ್ರ ಅಲ್ಲದೆ ತಪ್ಪು ಮಾಡಿದ್ದವರನ್ನು ಸರಿದಾರಿ ತರಲಿಕ್ಕೆ ನಮ್ಮಿಂದ ಏನು ಸಾಧ್ಯ ಉಂಟು ಅದು ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡಿರಿ, ಆಶೀರ್ವದಿಸಿರಿ. ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡಿದಾಗ ನಾವು ನಿಮ್ಮಿಂದ ದೂರವಾಗದೆ ಪಶ್ಚಾತ್ತಾಪದ ಮೂಲಕ ನಿಮ್ಮಲ್ಲಿ ವಾಪಸ್ ಬರುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಡಿವೈನ್ ವರ್ಡ್ ಟಿವಿ ಮೂಲಕ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲರನ್ನು ಕೂಡ ಆಶೀರ್ವದಿಸಿರಿ. ಒಳ್ಳೆಯ ಆರೋಗ್ಯವನ್ನು ಅವರಿಗೆ ದಯಪಾಲಿಸಿರಿ. ಮನಸ್ಸಿನ ನೆಮ್ಮದಿಯನ್ನು ನೀಡಿರಿ. ಅವರ ಮನೆಯಲ್ಲಿರುವಂಥ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ನೀಡಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.